ದೇಶದಾದ್ಯಂತ ನೀಟ್ ಪರೀಕ್ಷೆಯಲ್ಲಾದ ಅಕ್ರಮಗಳ ವಿರುದ್ಧ ಉಡುಪಿಯ ಅಜ್ಜರಕಾಡಿನ ಹುತಾತ್ಮ ಸ್ಮಾರಕದ ಬಳಿ ಎನ್ಎಸ್ಯುಐ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸೌರಭ ಬಲ್ಲಾಳ್ ಮಾತನಾಡಿ, ಭ್ರಷ್ಟ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಮಾಡಿ ಅಕ್ರಮವಾಗಿ ಹಣ ಗಳಿಕೆ ಮಾಡಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತೊಂದು ಬಾರಿ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಮೌನ ವಹಿಸಿದ್ದಾರೆ. ಒಂದು ಬಾರಿ ಅಕ್ರಮ ಮಾಡಿದ ಸಚಿವರನ್ನ ಮತ್ತೊಮ್ಮೆ ತಮ್ಮ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಮುಖಂಡರಾದ ಪ್ರಸಾದ್ ರಾಜ್ ಕಾಂಚನ್, ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಕಿಶನ್ ಹೆಗ್ಡೆ ಕೊಳ್ಕೆಬೈಲ್, ಪ್ರಖ್ಯಾತ್ ಶೆಟ್ಟಿ, ಡಾಕ್ಟರ್ ಸುನೀತಾ ಶೆಟ್ಟಿ, ಅಂಡಯ್ಯ ಸೇರಿಗಾರ್, ಭಾಸ್ಕರ್ ರಾವ್ ಕಿದಿಯೂರು ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರಕ್ಕೆ ಭ್ರಷ್ಟ ಧರ್ಮೇಂದ್ರ ಪ್ರಧಾನಿಗೆ ನಾಲಾಯಕ ಧರ್ಮೇಂದ್ರ ಪ್ರಧಾನಿಗೆ ಇಂತಹ ಒಂದು ಭ್ರಷ್ಟ ಒಂದು ಮಂತ್ರಿಗಳು ಅವರ ದುಡ್ಡಿನ ಆಸೆಗೋಸ್ಕರ ಪೇಪರ್ಗಳನ್ನು ಮಾರಿ ಅವರ ಜೀವನದಲ್ಲಿ ಚೆಲ್ಲಾಟ ಆಡಿರೋದು ಎಷ್ಟು ಸರಿ ಅಂತ ನಾನು ಕೇಳ್ತೇನೆ. ಇವರ ಲಾಭಕ್ಕೋಸ್ಕರ ಇವರ ಏನು ಎಲೆಕ್ಟ್ರಲ್ ಬಾಂಡ್ಸ್ಗೋಸ್ಕರ ಇದನ್ನು ಮಾಡಿದ್ದಾರೆ. ನೋಡಿ, ಇದು ಸಣ್ಣ ಮಟ್ಟದ ವಿಷಯ ಅಲ್ಲ, ಇದೊಂದು ನ್ಯಾಷನಲ್ ಇಶ್ಯೂ. ನೋಡಿ, ಒಂದು ಪೇಪರನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ, ಪೇಪರನ್ನು ಉಳಿಸ್ಕೊಳ್ಳೋ ಒಂದು ಕೆಪಾಸಿಟಿ ಒಂದು ಗೌರ್ಮೆಂಟಿಗೆ ಇಲ್ಲ ಆದರೆ ಆ ಗೌರ್ಮೆಂಟ್ ದೇಶ ಹೇಗೆ ನಡೆಸ್ತದೆ ಅಂತ ನಾವು ಒಂದು ಆಲೋಚನೆ ಮಾಡಬೇಕಾಗ್ತದೆ. ಇದಕ್ಕೆ ಇದೆಲ್ಲ ವಿಷಯ ಗೊತ್ತಿದೆ. ನಮ್ಮ ದೇಶದ ನಾಯಕರು, ವಿಶ್ವ ನಾಯಕರು, ರಾಜ್ಯ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅವರಿಗೆಲ್ಲ ವಿಷಯ ಗೊತ್ತಿದೆ. ಆದರೂ ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರು NDA ಸರ್ಕಾರ ಇದೆ, ಈಗ BJP ಸರ್ಕಾರ ಅಲ್ಲ, NDA ಸರ್ಕಾರ ಇದೆ. NDA ಸರ್ಕಾರದಲ್ಲಿ 2ನೇ ಬಾರಿಗೆ ಎಜುಕೇಷನ್ ಮಿನಿಸ್ಟರ್ ಆಗಿ ಪುನಃ ಓತನ್ನು ತಗೊಳ್ತಾರೆ. ಈಗ ನೀಟಿನ ಸಿಸ್ಟಮ್ ಬಂದು, ಈ ಮ್ಯಾನೇಜ್ಮೆಂಟ್ ಫೀಸಿನ ಸಿಸ್ಟಮ್ ಬಂದು ಈ ಡಾಕ್ಟರ್ ಆಗುವ ಆಸೆ ಕಮ್ಮಿ ಆಗಿದೆ ಜನರಿಗೆ, ಯಾಕಂದರೆ ಅದಕ್ಕೆ ಇಷ್ಟು ಕಷ್ಟ ಆಗಿದೆ. ನೋಡಿ, ನೀಟಿನ ಸಿಸ್ಟಮ್ ಬಂದು ದೇಶದಾದ್ಯಂತ ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ನ್ಯಾಯ ಸಿಗಬೇಕು, ಎಲ್ರಿಗೂ ಈಕ್ವಲ್ ಆಗಿ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಡ್ಮಿಷನ್ ಸಿಗಬೇಕೆಂದು ನೀಟಿನ ಒಂದು ಇದನ್ನು ತಂದರು. 24 ಲಕ್ಷ ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಇವತ್ತು ಮೋಸ ಆಗಿದೆ. ಒಂದೆರಡು ವಿದ್ಯಾರ್ಥಿಗಳಿಗಲ್ಲ, 24 ಲಕ್ಷ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದಲ್ಲಿ ನೀಟ್ ಪರೀಕ್ಷೆಯನ್ನು ಕೂತ್ಕೊಂಡಿದ್ದಾರೆ. 1 ಲಕ್ಷ ಮೆಡಿಕಲ್ ಸೀಟ್ ಇದೆ, 1 ಲಕ್ಷ ಫ್ರೀ ಮೆಡಿಕಲ್ ಸೀಟನ್ನು ನಾವು ತಗೊಳ್ಬೇಕು. ಅದಕ್ಕೆ 24 ಲಕ್ಷ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಬರೀತಾರೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಅತ್ಯಂತವಾದ ನಮ್ಮ ಪೋಷಕರ ಶ್ರಮವನ್ನು ನಾವು ಇವತ್ತು ಗಮನಿಸ್ತಾ ಇರಬೇಕು. ಅವರು ಸಾಲವನ್ನು ಮಾಡಿ, ಅವರು ಯಾರ್ಯಾರ ಹತ್ರ ಕೈಕಡವನ್ನು ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಕುತ್ಕೊಳಿಸಿದ್ದಾರೆ. ಏನಾಗಿದೆ ಈ ನೀಟ್ ಪರೀಕ್ಷೆ? ನನ್ನ ಬಿಹಾರದಲ್ಲಿ ಒಂದು ಸ್ಟೂಡೆಂಟಲ್ಲಿ, ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಂದು ಅರ್ಧ ಗಂಟೆ ಇವತ್ತು ಪರೀಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರಿಂದ 67 ವಿದ್ಯಾರ್ಥಿಗಳಿಗೆ ಅವರು ಇವತ್ತು ಗ್ರೇಸ್ ಮಾರ್ಕ್ಸ್ ಕೊಡೋದ್ರಲ್ಲಿ ಅವರು ಯಾವುದೇ ಒಂದು ಆಧಾರ ಇಲ್ಲದೆ ಕೇಂದ್ರ ಸರ್ಕಾರ ಮುಂದೆ ಮಾಡಿ, ಸೌರಭ ಬಳ್ಳಾಲ್ ಹೇಳಿದಾಗೆ 720 ಮಾರ್ಕ್ ಯಾರು ತೆಗಿತಾನ ನಮ್ಮ ನೀಟ್ ಪರೀಕ್ಷೆಯಲ್ಲಿ ಅವ ನಂಬರ್ 1 ರ್ಯಾಂಕ್ ಹೊಡಿತಾನೆ. 720 ಶ್ರಮಪಟ್ಟು ಪರೀಕ್ಷೆ ಬರೆದಂಥ ಒಂದು ವಿದ್ಯಾರ್ಥಿ ಇವತ್ತು ದೇಶದಲ್ಲಿ ನಂಬರ್ 1 ರ್ಯಾಂಕನ್ನು ಹೊಡಿತಾನೆ. ಏನಿದು ಒಂದು ವಿಚಾರ? ಇದು 67 ಮಂದಿಗೆ ಕೂಡ 720 ರ್ಯಾಂಕ್ ಕೊಟ್ಟು ನೀವು ನಂಬರ್ 1 ಅಂತ ಇಡೀ ಚರಿತ್ರೆಯಲ್ಲಿ ನಾವು ಇವತ್ತು ಇಡೀ ಪ್ರಪಂಚದಲ್ಲಿ ನೋಡಲಿಲ್ಲ.